ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಕೃಷ್ಣನ ವಿಜಯ ವಿಠ್ಠಲ ಅಲಂಕಾರನ ನೋಡ್ಕೊಂಡು ಬನ್ನಿ. ಆನಂತರ ಪೂಜೆಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಇವತ್ತು ನಾನು ಜಾಸ್ತಿ ರೆಸಿಪೀಸ್ ತೊಗೊಂಬಂದಿಲ್ಲ, ಒಂದೇ ಒಂದು, ಅದೇ ಗೋಧಿ ಹಿಟ್ಟಿನ ಹಲ್ವದ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ ಇವತ್ತು. ಅದಕ್ಕಿಂತ ಮುಂಚೆ ಶ್ರೀಕೃಷ್ಣನ ಅಲಂಕಾರ. ಆನಂತರ ನಿನ್ನೆ ಕೃಷ್ಣ ಮಠದಲ್ಲಿ ತುಳಸಿ ಸಂಕೀರ್ತನದ್ದು ಸ್ಪರ್ಧೆ ನಡೆದಿತ್ತು. ನಮ್ಮ ಮನೆಯ ಹತ್ತಿರದಲ್ಲಿರುವ ಮುಚ್ಚಲಕೋಡು ದೇವಸ್ಥಾನದ ಆ ಗ್ರೂಪಲ್ಲಿ ಇರುವವರಿಗೆ 3rd ಪ್ರೈಸ್ ಬಂದಿದ್ದು. ಆ ಫೋಟೋಸನ್ನೆಲ್ಲ ಹಾಕಿದ್ದೀನಿ. ಮುಚ್ಚಲಕೋಡು ಇದು ಭಜನಾ ಮಂಡಳಿದ್ದು ನೋಡ್ಬೋದು ನೀವು. ಆನಂತರ ಕೆಲವೆಲ್ಲ ಫೋಟೋಸ್ ವಾಟ್ಸಪ್ಪಲ್ಲಿ ಬಂದಿದ್ದರೆ ನಿಮಗೆ ಹಾಕ್ತಾಯಿದ್ದೀನಿ, ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಇಯರು ಮುಚ್ಚಲಕೋಡು ದೇವಸ್ಥಾನದಲ್ಲಿ ಆದ ವಿಡಿಯೋನ ಹಾಕಿದ್ದೆ, ನಾನು ಶೇರ್ ಮಾಡಿದ್ದೆ. ಬೇಕಾದರೆ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ. ಆನಂತರ ಸೌದೆ ಮಠದಲ್ಲಿ ನಿನ್ನೆ ನಡೆದಂಥ ತುಳಸಿ ಪೂಜೆದ್ದು ಕೆಲವು ಫೋಟೋಸು. ಆಮೇಲೆ ಮಂಗಳಾರತಿಯನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ ಎಲ್ಲ. ನೆಕ್ಸ್ಟ್ ಈಗ ಹಲ್ವ ಮಾಡೋದನ್ನು ನೋಡೋಣ. ಬಾಳೆಹಣ್ಣಿದಲ್ವೇ ಗೋಧಿ ಹಿಟ್ಟಿನ ಹಲ್ವನ ಫಸ್ಟ್ ನೋಡಿ, ಬಾಣಲಿಗೆ ಒಂದು 3 ಚಮಚೆ ಅಷ್ಟು ತುಪ್ಪ ಬೇಕು. ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟಿಗೆ ನೋಡ್ಬೋದು, ತುಂಬ ಅದು ತುಪ್ಪ ಎಳ್ಕೊಳ್ಳುತ್ತೆ ಆ್ಯಕ್ಚುಲಿ. ನೀಟಾಗಿ ಫ್ರೈ ಮಾಡಿ, ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕಾಗತ್ತೆ. ಆನಂತರ ಫ್ರೈ ಆಯಿತು ಅಂದಾಗ ಸ್ವಲ್ಪ ನೊರೆ ಬರುತ್ತೆ, ನಿಮಗೆ ಕಾಣಿಸುತ್ತೆ ಅದು. ಅಷ್ಟೊತ್ತಿಗೆ ಅದಕ್ಕೆ ಅರ್ಧ ವಾಟಿಗೆ 1 ವಾಟಿಯಷ್ಟು ಕುದಿಯುವ ನೀರನ್ನು ಹಾಕ್ಕೊಳ್ಳಿ. ಚಕ ಅಂತ ಮಗಿಚಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಹಾಕ್ಕೊಂಡು ಆನಂತರ ಅದಕ್ಕೇ ಬೆಲ್ಲ, ನಾನು ಸಕ್ಕರೆ ಬದಲು ಈ ಸಲ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಮತ್ತು ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಗಚ್ಕೊಂಬಿಡಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಆಗಲಿ ಏನೂ ಹಾಕಲಿಕ್ಕೆ ಇಲ್ಲ, ಇದಕ್ಕೆ ನೆನ್ಪಿಟ್ಕೊಳ್ಳಿ ಅದನ್ನ. ಇದು ಚಕಾಚಕ್ಕಂತ ಒಂದು ಸ್ವೀಟ್ ಮಾಡಿಬಿಡ್ಬೋದು. ಇಲ್ಲಿ ತುಂಬ ಕಡೆ ಮಾಡ್ತಾರೆ, ಇಲ್ಲಿ ಉಡುಪಿಯಲ್ಲಿದು. ಏಲಕ್ಕಿ ಪುಡಿ ಹಾಕ್ಬೋದು, ವ್ರತ ಅಲ್ಲ ಅಂತಂದರೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿನ ಹಾಕ್ಬೋದು. ನೀಟಾಗಿ ಇದು ಮಾಡ್ತಾ ಬನ್ನಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಆನಂತರ ಬೆಲ್ಲ ಹಾಕ್ಕೊಂಡೆ, ನಾನು 2 ಚಮಚೆಯಷ್ಟು ಬೆಲ್ಲ ಹಾಕ್ಕೊಂಡೆ. ಸ್ವಲ್ಪ ನಾನು ಮಾಡಿರೋದು, ತುಪ್ಪನೇ ಜಾಸ್ತಿ ಹಿಡಿಸುತ್ತೆ ಇದಕ್ಕೆ. ನೋಡಿ, ಅದು ಚಕ ಅಂತ ಮಗಚಿಬಿಟ್ರೆ ಆಗೋಗ್ಬಿಡುತ್ತೆ. ಬೇಕಂದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾಗಲ್ಲ ಇನ್ನು. ತುಂಬ ಸೆಕೆ ಇದೆ ಉಡುಪಿನಲ್ಲಿ, ತೀರಾ ಬಿಸಿಲು ಇಲ್ಲ, ತೀರಾ ಮೋಡನೂ ಇಲ್ಲ, ತುಂಬ ಉರಿ. ಮಳೆ ಬರುತ್ತಾ ಹೋಗುತ್ತಾ ಒಂದು ಅರ್ಥ ಆಗ್ತಾ ಇಲ್ಲ. ಬೆಳಗ್ಗೆ ಸ್ವಲ್ಪ ಚಳಿ ಇರುತ್ತೆ, ಆನಂತರ ಸೆಕೆ ಸ್ಟಾರ್ಟ್ ಆದರೆ ನಿಲ್ಲೋದೇ ಇಲ್ಲ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಇದು ಸೆಕೆ ಇದೆ. ನೋಡಿ ಆಯಿತು. ಸುತ್ತ ಎಣ್ಣೆ ಬಿಟ್ಕೊಂಡ್ಬಂದಾಗ ಅದನ್ನ ತೆಗೆದುಬಿಡಿ. ಹೊಸ್ತುಳಿ ಬರೆಯೋದು ಹೇಗೆ ಅಂತ ನನಗೆ ಕೆಲವರು ಕೇಳಿದರು, ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ, ನೋಡ್ಬೋದು. ಫಸ್ಟ್ ನೀರು ಹಾಕ್ಕೊಂಡು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ಬೆಳಗ್ಗೆ ಸೂರ್ಯೋದಯಕ್ಕೆ ಬರೀಬೇಕು ಅಂತ ಲೆಕ್ಕ. ಇವತ್ತು ಸ್ವಲ್ಪ ಲೇಟ್ ಆಯಿತು, ವೀಡಿಯೋ ಮಾಡಬೇಕಾದ ಕಾರಣ ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಅರಿಶಿನ ಕುಂಕುಮ ಬಟ್ಲು ನೋಡ್ಬೋದು ನೀವು. ನಾನು ಹೊಸಲು ಬರೆಯೋಕ್ಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಸೇಡಿ ಮಣ್ಣು ಗೊತ್ತಲ್ಲ, ಬಿಳಿ ಮಣ್ಣು, ಅದರದ್ದು ಉಂಡೆ ಸಿಗುತ್ತೆ ಇಲ್ಲಿ, ಅದನ್ನ ತಂದಿಟ್ಕೊಂಡಿರ್ತೀವಿ. ಚಾಕ್ ಪೀಸ್ ಥರ ಬರ್ಕೊಂಡು ಹೋದರೆ ಸರಿ. ಬರೆದ ನಂತರ ಕೊನೆಗೆ ಗೋಪದ್ಮ ಹಾಕಬೇಕು, ಆ ಕಡೆ ಈ ಕಡೆ 2 ಗೋಪದ್ಮ ಹಾಕಬೇಕು. ನಂತರ ಗರಿಕೆ ಚಿತ್ರ, ಆ ನಂತರ ಮಧ್ಯ ಅರಿಶಿನ ಕುಂಕುಮ ಹಚ್ಚಿಕೊಂಡು ನೀರು ಮತ್ತು ಅರಿಶಿನ ಕುಂಕುಮ ಅದರ ಮೇಲೆ ಏರಿಸಿ, ಓಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ವೇದ ಮಾತಾ ನಮಸ್ತುಭ್ಯಂ ಸೌಭಾಗ್ಯಂ ಪತಿದೇಹಿನಿ ಅಂತ ನಮಗೆ ಅಮ್ಮ ಕಲಿಸ್ಕೊಟ್ಟ ಮಂತ್ರ ಅದು. ನಾವು ಅದನ್ನ ಮಾಡ್ತಾ ಇರ್ತೀವಿ, ನೋಡ್ಬೋದು. ಆ ಕಡೆ ಈ ಕಡೆ ಹೂವಿದ್ರೆ ಹೂವನ್ನು ಇಟ್ಕೊಳ್ಳಿ. ನೋಡಿ, ಕಿರುಬೆರಳು ಮತ್ತು ಹೆಬ್ಬೆಟ್ಟು. ಕಿರುಬೆರಳು ಹೊಸಲಿಗೆ ತಾಗಬೇಕು, ಹೆಬ್ಬೆಟ್ಟು ಕಿವಿಗೆ ತಾಗಬೇಕು, ಅದು ಕ್ರಮ. ಆ ನಂತರ ಈಗ ತುಳಸಿಗೆ ನೀರು ಹಾಕಲಿಕ್ಕೆ ಹೋಗೋಣ. ನನ್ನ ಜೊತೆ ನೀವು ಸುತ್ತು ಬನ್ನಿ ತುಳಸಿಗೆ. ನೋಡಿ, ತುಳಸಿಗೆ ಈ ಥರ
ನಾನು ತುಳಸಿಗೆ, ಯಾಕಂದರೆ ಕೆಮಿಕಲ್ ಇದು ಕುಂಕುಮ ಎಲ್ಲ ಸಿಗುತ್ತೆ, ತುಳಸಿ ಗಿಡ ಹಾಳಾಗುತ್ತೆ ಅಂತಂದು ತುಳಸಿ ಕಟ್ಟೆಗೆ ಹಚ್ತೀನಿ. ಆನಂತರ ಉಳಿದ ನೀರನ್ನು ಬಾಕಿ ಗಿಡಕ್ಕೆಲ್ಲ ಹಾಕಿ ಒಂದು ಸುತ್ತು ಬಂದು ನಮಸ್ಕಾರ ಮಾಡಿಬಿಟ್ಟು ಈ ಕಡೆ ಬರ್ತೀವಿ. ನಮ್ಮೂರಲ್ಲಿ ಇಷ್ಟೇ ನಾವು ತುಳಸಿ ಬರೆಯೋದಂದರೆ, ಮತ್ತು ಜಾಸ್ತಿ ಏನು ಬರೆಯೋಕ್ಕೆ ಹೋಗಲ್ಲ. ಆನಂತರ ಇವತ್ತಿನ ರಂಗೋಲಿನ ನೋಡ್ಕೊಂಡು ಬರೋಣ. ನಾನು ತುಳಸಿ ಕಟ್ಟೆ ಹತ್ರ ಬೆಳಗ್ಗೆ ಅಂಗಳಕ್ಕೆ ನೀರು ಹಾಕುವಾಗ, ರಂಗೋಲಿ ಹಾಕುವಾಗ ತುಳಸಿ ಕಟ್ಟೆ ಹತ್ರನೂ ಒಂದು ರಂಗೋಲಿ ಬರೀತೀನಿ, ನೀವು ನೋಡ್ಬೋದು. ಈಗ ಮಳೆಗಾಲ ಆದ ಕಾರಣ ಎಲ್ಲ ಪಾಚಿ ಕಟ್ಟೈತೆ. ನಮ್ಮ ಊರಲ್ಲಿ ಪಾಚಿ ಕಟ್ಟೋದು ಸ್ವಲ್ಪ ಜಾಸ್ತಿ. ನೋಡಿ, ಮೆಟ್ಲ ಹತ್ರ ಎಲ್ಲ ಕಡೆ ರಂಗೋಲಿ ಹಾಕ್ತಾ ಬರ್ತೀನಿ. ನೋಡು, ಆಮೇಲೆ ಹೊರಗಿಂದಲೂ ರಂಗೋಲಿ ಹಾಕ್ತೀನಿ. ಮಳೆ ಬಂದಾಗ ಒಳಗಿಂದ ಹಾಕ್ತೀನಿ. ಇಲ್ಲಿ ಮಳೆ ಬಂದು ನೀರೆಲ್ಲ ಬಿದ್ದು ಹೋಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ನಾನು ಇದು ಮಾಡಲಿಕ್ಕೆ, ಹೊಸಲು ಬರೀಲಿಕ್ಕೆ ಬಂದಾಗ ನೋಡಿ ಮಂಗಗಳು ನನಗೆ ಉಪದ್ರ ಕೊಡ್ತಾಯಿತ್ತು. ಅದಕ್ಕೆ ಬಾಳೆಹಣ್ಣು ಕೊಟ್ಟು ಅದು ನೋಡಿ ತಿಂತಾ ಉಂಟು. ಮೇಲೆ ಕಾಣ್ಬೋದು ಚಿಕ್ಕ ಚಿಕ್ಕ ಮಂಗಗಳ ಫ್ಯಾಮಿಲಿನೇ ಬಂದಿತ್ತು. ನೋಡ್ಕೋತಾ ಬನ್ನಿ. ಅದು ತಿನ್ಲಿಕ್ಕೆ ಕೊಟ್ಟ ಕಾರಣ ಏನು ಉಪದ್ರ ಕೊಡಲ್ಲ, ನೀವು ನೋಡ್ಬೋದಲ್ಲಿ. ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಹೊಸ್ತಲು ಬರೆಯೋದು ಪ್ರೋಗ್ರಾಮ್ಗೆ ಬಂದೆ ಇವತ್ತು. ನಮ್ಮ ಮನೆಯಲ್ಲಿ ಮಂಗಗಳು ಬಂದು ನೋಡಿ ಎಷ್ಟು ಉಪದ್ರ ಕೊಡ್ತಾ ಇದ್ದಾವೆ ಅಂತ. ಬಾಳೆಹಣ್ಣು ಕೊಟ್ಟು ತಿಂದ್ಕೊಂಡು ಗಿಡದ ಗುಲಾಬಿ ಗಿಡದ್ದೆಲ್ಲ ಚಿಗುರನ್ನೆಲ್ಲ ತಿಂದ್ಕೊಂಡು ಹೋಗೋದು. ಹೂ ಹೇಗಾಗಬೇಕು ಹೇಳಿ, ಇಂಥ ಕಥೆಗಳು ನಮ್ಮ ಮಂಗಗಳದ್ದು. ಆಮೇಲೆ ನಮ್ಮ ಮನೆಯಲ್ಲಿ ಇಲ್ಲಿ ಅಮೃತ ಬಳ್ಳಿ ಇದೆ, ನೀವು ಕಾಣ್ಬೋದು. ಈ ಅಮೃತ ಬಳ್ಳಿ ನೋಡಿ, ಇಲ್ಲಿ ಈ ಅಮೃತ ಬಳ್ಳಿ ಗಿಡ ತುಂಬ ಹೆಲ್ಪ್ಫುಲ್. ಇದರ ಚಿಗುರು ತಿಂತಾ ಉಂಟು, ನೀವು ಕಾಣ್ಬೋದು ಇಲ್ಲಿ. ಏನು ಮಾಡೋದು ಹೇಳಿ, ಪಾಪ ಅವಕ್ಕೂ ಏನಿಲ್ಲ ತಾನೆ. ನೋಡಿ, ನೋಡ್ಬೋದು ನೀವು, ಅಲ್ಲಿ ಮೇಲೆ ಕೂತ್ಕೊಂಡಿದ್ದು ನೋಡಿ. ಇಷ್ಟೊತ್ತಿಗೆ ಬಾಳೆಹಣ್ಣೆಲ್ಲ ತಿಂದ್ಕೊಂಡು ಖುಷಿಯಾಗಿ ಹೋಯ್ತು ನೋಡಿ. ಏನು ಮಾಡೋದಿಲ್ಲ, ಒಂದ್ಸಲ ಗುರ್ತಾಯಿತು ಅಂದರೆ ಏನು ಮಾಡೋದಿಲ್ಲ ಆಮೇಲೆ ಅನ್ಯ ಅಂತ. ಇವತ್ತಿನ ವಿಡಿಯೋದಲ್ಲಿ ಒಂದು ಹಲ್ವಾ, ಗೋಧಿ ಹಲ್ವಾ ಮಾಡೋಣ. ಅದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಹಾಕಲಿಕ್ಕಿಲ್ಲ, ಹಾಗೆಯೇ ಮಾಡಿದ್ದೀನಿ. ರಂಗೋಲಿ ಎಲ್ಲ ನೋಡ್ಕೊಂಡು ಬನ್ನಿ. ಹೊಸಲು ಬರೆಯೋದನ್ನು ಕಮೆಂಟ್ಸಲ್ಲಿ ತುಂಬ ಜನ ಕೇಳಿದ್ರು. ಲಾಸ್ಟ್ ಟೈಮ್ ಒಂದ್ಸಲ ಹಾಕಿದ್ದೆ, ಮೋಸ್ಟ್ಲಿ ನನಗೆ ಯಾವ ವೀಡಿಯೋದಲ್ಲಿದೆ ಅಂತ ಮರ್ತೋಗಿದೆ. ನೋಡೋಣ, ಗೊತ್ತಾಯ್ತಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಬೆಳಗಿನ ಜಾವ ಇವತ್ತು ಹೊಸಲು ಬರೆಯೋದು ಲೇಟ್ ಆಯಿತು. ವೀಡಿಯೋ ಮಾಡಬೇಕು ಅಂತಲೇ ಸ್ವಲ್ಪ ಲೇಟಾಗಿ ಬರೆದೆ. ಸಂಜೆ ತುಳಸಿ ಸಂಕೀರ್ತನ ಎಲ್ಲ ನೋಡ್ತಾ ಇದ್ದರೆ ನಿನ್ನೆ ಕೂಡ ರೆಕಾರ್ಡ್ ಮಾಡಿದ್ದೀನಿ. ಇವತ್ತಿನ ಶಾರ್ಟ್ಸಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು. ಅಲ್ಲಿ ಕಾಣ್ತಾ ಉಂಟಾ ಎಷ್ಟು ಮಂಗಗಳಿದ್ದಾವೆ ನೋಡಿ 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 ನೋಡಿ. ಚಿಕ್ಕ ಚಿಕ್ಕ ಫುಲ್ಲು ಫ್ಯಾಮಿಲಿ ಬಂದಿದ್ದಾರೆ ಮಂಗಗಳದ್ದು. ಮಂಗಗಳೆಲ್ಲ ಮುಜ್ಜು ಅಂತ ಹೇಳ್ತೀವಿ ನಾವು, ಕಪ್ಪು ಮುಸುಡಿ ಅವು. ಮಂಗಗಳ ಬಂದರೆ ತುಂಬ ಉಪದ್ರ. ಇವುಗಳು ಪಾಪ ಅಷ್ಟು ಉಪದ್ರ ಮಾಡಲ್ಲ, ಆದರೂ ಅವಕ್ಕೂ ಬದುಕೋ ಹಕ್ಕಿದೆಯಲ್ಲ. ಮುಂಚೆ ಮಣಿಪಾಲ ಗುಡ್ಡೆಯಲ್ಲೆಲ್ಲ ತುಂಬ ಮಂಗಗಳು ಇರ್ತಾಯಿದ್ವು. ಅಲ್ಲಿ ಕಾಡನ್ನು ಕರೆದ ನಂತರ ಎಲ್ಲ ಇಲ್ಲಿ ಬಂದು ಕೂತಿದ್ದಾವೆ. ಈಗ ಎಷ್ಟು ಮಂಗಗಳಿದ್ದಾವೆ ಅಂತ ನೀವು ಕಾಣ್ಬೋದಲ್ಲಿ ನೋಡಿ. ಇದು ಇವತ್ತಿನ ತಿಂಡಿ, ನೀರು ದೋಸೆ, ಹಲ್ವಾ, ಆಮೇಲೆ ಮೆಣಸ್ಕಾಯಿ ಇತ್ತು ನಿನ್ನೆದು, ಆಮೇಲೆ ತುಪ್ಪ, ಬೆಲ್ಲ ನೋಡಿ. ಆಮೇಲೆ ನಾಡಿದ್ದು ಕ್ಷೀರಾಬ್ದಿ, ಬುಧವಾರದ ಅವತ್ತು ತುಳಸಿ ಹಬ್ಬದ ಕ್ಷೀರಾಬ್ದಿ ನಡೆಯುತ್ತೆ. ಎಲ್ಲ ಮಠಗಳ ದೇವರುಗಳನ್ನು ಇಲ್ಲಿ ತಂದು ಕ್ಷೀರಾಬ್ದಿ ಮಾಡಿ ನಡೆಸ್ತಾರೆ. ನಾನು ಲಾಸ್ಟ್ ಇಯರು ವೀಡಿಯೋ ಹಾಕಿದ್ದೆ ಅದರದ್ದು. ಅದಕ್ಕೆಲ್ಲ ಮರದ್ದು ಇದು ಬ್ರಿಡ್ಜ್ ಥರ ಕಟ್ಟಿಬಿಟ್ಟು, ನಾವು ಪಾಪು ಅಂತೀವಿ ತುಳುವಲ್ಲಿ, ಅದರಲ್ಲಿ ಕಟ್ಟಿ ನೋಡಿ ಹೀಗೆ ಹೋಗಲಿಕ್ಕೆಲ್ಲ ಅನುವು ಮಾಡಿಕೊಡ್ತಾರೆ. ಅದೇ ಅಲ್ಲಿರುವಂತಹ ಭಾಗೀರಥಿ ಗುಡಿ ನೀವು ಕಾಣ್ಬೋದು. ಆನಂತರ ನೋಡಿ ಎಷ್ಟು ಚೆನ್ನಾಗಿ. ಆಮೇಲೆ ಇನ್ನು ಬೋಟುಗಳನ್ನು, ಅದರ ಇದು ತೆಪ್ಪೋತ್ಸವ ಎಲ್ಲ ಉಂಟು ನೋಡಿ, ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೀವು ಕಾಣ್ಬೋದು ಇಲ್ಲಿ.
ಈ ಸಲ ಮಳೆ ಜಾಸ್ತಿ ಇದ್ದ ಕಾರಣ ನೀರು ಜಾಸ್ತಿನೇ ಇದೆ. ಇಲ್ಲಿ ಕ್ಷೀರಾಬ್ದಿ ಆಗುತ್ತೆ, ಮಧ್ವ ಮಂಟಪ ಅಂತ ಹೇಳ್ತಾರೆ. ಆನಂತರ ನೋಡ್ಬೋದು ನೀವು ಇಲ್ಲಿ ರಥ ಕೂಡ ನಾಡಿದ್ದು ಬುಧವಾರ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಕೃಷ್ಣ ಆವತ್ತು ಎದ್ದೇಳ್ತಾನೆ ಅಂತ ಒಂದು ಪ್ರತೀತಿ, ಮಲಗಿದ್ರೆ ತಾನೇ ಎದ್ದೇಳೋದು. ಇನ್ನೊಂದು ರಥನು, ಒಂದು ಮಹಾಪೂಜಾ ರಥ, ಒಂದು ಗರುಡ ರಥ, ಎರಡೂ ರೆಡಿ ಆಗ್ತಾ ಉಂಟು. ಬ್ರಹ್ಮರಥ ಬರುವಂಥದ್ದು ಮಕರ ಸಂಕ್ರಾಂತಿಗೆ ನೋಡಿ. ಆನಂತರ ರಥ ಬೀದಿಯನ್ನೆಲ್ಲ ಒಂದು ಸಹ ನೋಡ್ಕೋತಾ ಬನ್ನಿ. ನಾನು ಮಧ್ಯಾಹ್ನ ಆ ಬಿಸಿಲಲ್ಲಿ ಹೋಗ್ತಾ ಇದ್ದೆ, ನೋಡ್ಬೋದು. ಆನಂತರ ಲಕ್ಷ ದೀಪೋತ್ಸವಕ್ಕೆಲ್ಲ ಕಟ್ಟಿದ್ದು ಸೈಡಲ್ಲಿ ನೀವು ನೋಡ್ಬೋದು. ಆ ರೀಪುಗಳನ್ನೆಲ್ಲ ಕಟ್ಟಿ ದೀಪ ಇಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹತ್ತಿರದಿಂದ ತೋರಿಸ್ತೀನಿ ಕಾಣಿ ನೀವು. ಇಲ್ಲಿ ಎಲ್ಲ ನಾಡಿದ್ದು ಲಕ್ಷ ದೀಪದ ಅವತ್ತು ದೀಪನ ಉರಿಸಿರ್ತಾರೆ. ದೇವರು ಹೊರಗೆ ಬರುವಾಗ ದೀಪ ಉರಿಸ್ತಾರೆ. ಅಲ್ಲಿ ನೋಡ್ಬೋದು ಕೃಷ್ಣನ ಪ್ರೀತಿಯ ದನಗಳು ಕಾಣ್ಬೋದು ನೋಡಿ. ಎಲ್ಲ ಕಡೆ ಕಟ್ತಾ ಇದ್ದಾರೆ ನೋಡಿ. ಮೊನ್ನೆ ಬಾಯಿ ದೂಜ್ ಅಂದರೆ ಭಗಿನಿ ದ್ವಿತೀಯದ ತಮ್ಮ ಮತ್ತು ತಮ್ಮನ ಮಕ್ಕಳು ಬಂದಿದ್ದರು ಮನೆಗೆ. ಫೋಟೋ ಹಾಕಲಿಕ್ಕೆ ಮರ್ತೋಗಿತ್ತು. ನೋಡಿ ಹೇಗಾಯಿತು ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಾಯಿತು ಅಂತ ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ ಆಯಿತಾ.